ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಇಸ್ರೇಲಡು ಜಿಲ್ಲೆದಕ್ಕಲು 5,000 ಜನ ಉಪ್ಪುನ ಮಾಹಿತಿ ಉಂಡು ಅಕ್ಲಿನ ಇಲ್ಲದಕ್ಕಲು ಪೋಂಡ್ಯೊರ್ಚಿ ಅಕ್ಲಿನ ರಕ್ಷಣೆಡು ಲೆತ್ತೊಂದು ಬರ್ಪುನ ಕಾರ್ಯನು ಕೇಂದ್ರ ಸರ್ಕಾರ ಮಲ್ಪುಣಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರು. ಇಸ್ರೇಲಡು ದಕ್ಷಿಣ ಕನ್ನಡ ಜಿಲ್ಲೆದ 5,000 ಜನ ಉಲ್ಲೇರು ಪನ್ಪುನ ಮಾಹಿತಿ ಇತ್ತದು ಅಕ್ಲಿಗ ಮತ್ತ ಅಪಾಯ ಆವಂದಿನಂಚ ರಕ್ಷಣೆ ಒದಗಾದನು ಇತ್ತೆಗ ಅಕ್ಲು ಬಚ್ಚವಾದುಲ್ಲೇರು ವಿದೇಶಾಂಗ ಮಂತ್ರಿಯರಿಗೂ ಓಲೆ ಬರೆತನು ಅಕ್ಲಿನು ರಕ್ಷಣೆ ಲೆತ್ತೊಂದು ಬರ್ಪುನ ಕೆಲಸನು ಎಂಕ್ಲಿನ ಸರ್ಕಾರ ಮಲ್ಪುಂಡು ಈ ಬಗೆಟ್ಟು ಕೇಂದ್ರ ಮಂತ್ರಿ ಮುರಳೀಧರನ್ ಮೆರಡ ಪಾತಿರ್ದನಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರು ಹಮಾಸ್ ಉಗ್ರಗಾಮಿಲಿನ ಕಾರ್ಯಾಚರಣೆ ನೀಡಿದವ್ರ ನಮ್ಮಕ್ಕಳು ಇಸ್ರೇಲಡು ಪೋಡಿಗಿಡುಪು ನೀಡಿದವ್ರ ನಳಿನ್ ಕುಮಾರ್ ಮಾಧ್ಯಮದ ಒಟ್ಟುಗು ತಿರ್ದು ಅಗ್ಲಿನ ಕುಟುಂಬ ಸಂಸಾರದಕ್ಲಿಗೂ ಸಮಾಧಾನ ಪಂಡಿರು ಇಸ್ರೇಲ್ ಉಡುಪುನ ದಕ್ಷಿಣ ಕನ್ನಡ ಜಿಲ್ಲೆದಕ್ಲಿನ ಬಗೆಟ್ಟು ಪೂರಾ ಮಾಹಿತಿ ತರ್ಪುಡಾಯರೆ ಪ್ರಭಾರ ಜಿಲ್ಲಾಧಿಕಾರಿಗೂ ತೆರಿಪಾದನು ಕಾಳಗದ ಸ್ಥಿತಿಗತಿ ಉಪ್ಪು ನೀಡಿದವ್ರ ಅಕ್ಲಿನ ಇಲ್ಲದಕ್ಲಿಗೂ ಪೋಡಿಗೆ ಅಪ್ಪನವು ಇತ್ತಿನವೆ ಇಸ್ರೇಲ್ ರಕ್ಷಣೆ ಇತ್ತಿರಂಡಲ ಪೋಡಿಗೆದ ವಾತಾವರಣ ಉಂಡು ರಷ್ಯಾ ಉಕ್ರೇನ್ ಲಡೈದ ಅಪ್ಪಗಲ ಇಂಚಿನವೇ ಸ್ಥಿತಿಗತಿ ಇತ್ತಂಡು ಅಪ್ಪಗಲ ಅಂಚಿನಕ್ಲಿನ ಇಲ್ಲಡೆ ಪೋದು ಸಮಾಧಾನ ಪಂತ ಮೋದಿ ಸರ್ಕಾರ ಅಪ್ಪಗಲ ಅವಲಿತ್ತಿನಕ್ಲಿನು ಬಚಾವ್ ಮಲ್ತದ ಇತ್ತೆಲ ಏರ್ಲ ಪೋಡಿನಾಗತ್ತಿ ಇಜ್ಜಿ ಎಂಚಿನ ಪೋಡಿಗೆ ಇತ್ತಂಡಲ ಎನಡ ಸೀದಾ ಪಾತಿರ್ಲೆಂದು ರಾಜ್ಯ ಬಿಜೆಪಿ ಗುರ್ಕಾರ್ಯರ್ಲ ಆದುಪ್ಪುನ ನಳಿನ್ ಕುಮಾರ್ ಕಟೀಲ್ ಕೇನೊಂಡೇರು. ಇಸ್ರೇಲ್ನಲ್ಲಿ ಯುದ್ಧದ ವಾತಾವರಣಗಳಿದ್ದಾವೆ. ಸುಮಾರು 5,000ಕ್ಕಿಂತ ಹೆಚ್ಚು ಜನ ದಕ್ಷಿಣ ಕನ್ನಡ ಜಿಲ್ಲೆಯವರು ಇಸ್ರೇಲಲ್ಲಿದ್ದಾರೆ ಅನ್ನುವಂಥ ಅಂಕಿಅಂಶಗಳು ನನಗೆ ಬಂದಿದೆ. ನಿನ್ನೆ ಅಲ್ಲಿಂದ ಬಂದ ಮಾಹಿತಿಯ ಆಧಾರದಲ್ಲಿ ನಾನು ಈಗಾಗಲೇ ವಿದೇಶಾಂಗ ಸಚಿವರಿಗೆ ನಾನು ಪತ್ರವನ್ನು ಬರೆದಿದ್ದೇನೆ ಮತ್ತು ಇವರನ್ನು ಪೂರ್ಣವಾಗಿ ರಕ್ಷಣೆ ಮಾಡಿ ಇವರಿಗೆ ಕಟ್ತಾ ಇರ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡುತ್ತೆ ಅನ್ನತಕ್ಕಂಥ ವಿಶ್ವಾಸಗಳಿದ್ದಾವೆ. ಹಾಗಾಗಿ ಯಾರೂ ಭಯಭೀತರಾಗುವಂಥ ಅವಶ್ಯಕತೆಗಳಿಲ್ಲ. ಅವರ ಪೂರ್ಣ ರಕ್ಷಣೆಗೆ ನಮ್ಮ ಸರ್ಕಾರ ಮತ್ತು ನಾನು ಬದ್ಧನಾಗಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಮಂತ್ರಾಲಯದ ಜೊತೆ ಮತ್ತು ಮಂತ್ರಿಗಳ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡ್ತೇನೆ. ಅಲ್ಲಿರ್ತಕ್ಕಂಥ ಎಂಬಸಿಯ ಜೊತೆ ಮಾತನಾಡಿಕೊಂಡು ಸಚಿವಾಲಯದ ಮುಖಾಂತರ ನಮ್ಮದೇ ರಾಜ್ಯ ಸಚಿವರಾಗಿ ಮುರಳೀಧರನ್ ಇದ್ದಾರೆ, ಅವರ ಜೊತೆಯೂ ಸಂವಾದಗಳನ್ನು ಮಾಡಿದ್ದೇನೆ. ಪಕ್ಕದ ಬೇರೆ ಬೇರೆ ಜಿಲ್ಲೆಗಳ ಜನವು ಅಲ್ಲಿದ್ದಾರೆ ಅನ್ನುವಂಥದ್ದನ್ನು ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ತಕ್ಷಣ ಇದೆಲ್ಲವನ್ನು ಗಮನಿಸಿ ಅವರನ್ನು ತರ್ತಕ್ಕಂಥ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಾಗಾಗಿ ಯಾರೂ ಭಯಭೀತರಾಗುವಂಥ ಅವಶ್ಯಕತೆಗಳಿಲ್ಲ ಮತ್ತು ಯಾವುದೇ ಅಲ್ಲಿರ್ತಕ್ಕಂಥ ಅನಿವಾಸಿಯವರ ಮನೆಯವರು ಇಲ್ಲಿ ಯಾರೂ ಚಿಂತಿತರಾಗುವಂಥ ಅವಶ್ಯಕತೆಗಳಿಲ್ಲ. ನಿಮಗೆ ಯಾವುದೇ ಸಮಸ್ಯೆಗಳಿದ್ರೂ ನನ್ನ ಸಂಪರ್ಕ ಮಾಡಿ ನಾನು ಅದಕ್ಕೆ ಪರಿಹಾರವನ್ನು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಕೊಡೋದಕ್ಕೆ ಸರ್ಕಾರದ ಜೊತೆ ಮಾತುಕತೆಯನ್ನು ಮಾಡ್ತೇನೆ. ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಮಾತನಾಡ್ತೇನೆ. ಈಗ ಪ್ರಭಾರ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರ ಜೊತೆ ಮಾತುಕತೆ ಮಾಡಿ ಅದರ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ತರಿಸಲಿಕ್ಕೆ ಹೇಳ್ತೇನೆ, ವರದಿಗಳನ್ನು ತರಿಸ್ತೇನೆ ಮತ್ತು ಕೇಂದ್ರದಲ್ಲಿ ಎಂಬಸಿಯಲ್ಲೂ ಅದನ್ನು ಮಾತುಕತೆ ಮಾಡಿ ಅಲ್ಲಿರ್ತಕ್ಕಂಥ ಅಂಕಿಅಂಶಗಳನ್ನು ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸಹಜವಾಗಿ ಯುದ್ಧದ ವಾತಾವರಣಗಳಿದ್ದಾಗ ಅಲ್ಲಿ ಯಾವುದೇ ಶಾಂತ ರೀತಿ ಇದ್ದರೂ ಇಲ್ಲಿರ್ತಕ್ಕಂಥ ಮನೆಯವರಿಗೆ ಆಘಾತಗಳಿರ್ತದೆ, ಭಯ ಇರ್ತದೆ, ಸಹಜವಾಗಿರ್ತಕ್ಕಂಥ ಭಯ. ಅವತ್ತು ರಷ್ಯಾ ಉಕ್ರೇನ್ ಯುದ್ಧ ಆದಾಗಲೂ ಇಲ್ಲಿರ್ತಕ್ಕಂಥ ಎಲ್ಲ ಮನೆಯವರಿಗೆ ನಾವು ಹೋಗಿದ್ದೆವು. ಆ ಸಂದರ್ಭದಲ್ಲಿ ಅವರ ಭಯ ವಾತಾವರಣ, ಅವರ ಮಾನಸಿಕವಾಗಿರ್ತಕ್ಕಂಥ ಚಿಂತನೆಗಳನ್ನು ನಾವು ಯೋಚನೆ ಮಾಡಿದ್ದೀವಿ. ಅದೇ ರೀತಿಯ ವಾತಾವರಣ ಇವತ್ತು ಇಸ್ರೇಲಲ್ಲಿದೆ. ಹೇಗೆ ಉಕ್ರೇನಿಂದ ಎಲ್ಲರನ್ನು ತರ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ, ಮೋದಿ ಸರ್ಕಾರ ಮಾಡಿದೆ, ಅದೇ ರೀತಿಯಲ್ಲಿ ಮಾಡುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಪೂರ್ಣ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಅದಕ್ಕೋಸ್ಕರ ಈಗಾಗಲೇ ಮಾತುಕತೆಯನ್ನು ಪ್ರಾರಂಭ ಮಾಡಿದೆ. ಪುತ್ತೂರದ ಖಾಸಗಿ ಕಾಲೇಜು ಕಲ್ತೊಂದಿತ್ತಿನ 17 ವರ್ಷದ ಪ್ರಾಯದ ವಿಖ್ಯಾತ್ ಪನ್ಪುನ ಜವಣೆ ಜೀವದೆತ್ತೊನ್ನ ಬೀಜರ್ದ ಸಂಗತಿ ನಡೆತಿದ್ದನು. ಕಾಲೇಜು ಕಲ್ಪನ ಜವಣೆವರಿ ಜೀವದೆತ್ತೊನ್ನ ಸಂಗತಿ ಪುತ್ತೂರು ತಾಲೂಕದ ಕುರಿಯ ಪಡಪುಡು ನಡೆತಿದ್ದನು. ಜೀವದೆತ್ತೊನ್ನ 17 ವರ್ಷದ ವಿಖ್ಯಾತ್ ಪುತ್ತೂರು ನಗರದ ಖಾಸಗಿ ಕಾಲೇಜು ಕಲ್ತೊಂದಿತ್ತೆ ಇಂಚ ಮಲ್ತೊನ್ನರೆ ಕಾರಣ ದಾನೆಂದು ತೆರೆದು ಬೈದಿಜಿ ಪೊಲೀಸ್ ತನಿಖೆ ನಡಪಾಂದುಳ್ಳೇರು. ಬೆಂಗರೆ ಮೀನುಗಾರಿಕಾ ಬಂದರಡು ಒರೊರ್ದೊರನೆ ಸೂಪತ್ತದು ಮೀನು ಪತ್ತುನ ಯಂತ್ರ ಓಡ ಉಂಚಿ ಇಡೀ ಪೊತ್ತದು ಪೋಯಿನ ಸಂಗತಿ ಅಂಗಾರೆ ಪುಲ್ಯ ಕಾಂಡೆ ನಡೆತದುಂಡು ನಡೆದು ಭಾರಿ ನಷ್ಟ ಉಂಡಾತುಂಡು. ಬೆಂಗರೆ ಮೀನುಗಾರಿಕೆ ಬಂದರಡು ಒರೊರ್ದೊರನೆ ಸೂಪತ್ತದು ಮೀನು ಪತ್ತುನ ಯಂತ್ರ ಓಡ ಒಂಜಿ ಇಡೀ ಪೊತ್ತದು ಪೋಯಿನ ಸಂಗತಿ ನಡೆತದುಂಡು ನಡೆದು ಭಾರಿ ನಷ್ಟ ಉಂಡಾತುಂಡು. ಅಂಗಾರೆ ಪುಲ್ಯಕಾಂಡೆ 4 ಮೀನುಗಾರಿಕೆ ನಡಪಾಯರೆಂದು ಪಿದಡ್ನಗ ಸೂಪತ್ತದುಂಡು. ಡೀಸೆಲ್ ಟ್ಯಾಂಕೆಡು ಸೂತೋಜಿದ ಅವಿಡೀ ಪದರ್ದು ಇಂಚ ಆತನಂದು ಮೀನ್ ಪತ್ತುನಕ್ಲು ಅಭಿಪ್ರಾಯ ತೆರಿಪಾದೇರು. ನನಲ ಕೆಲ ಓಡುಲೆಗೂ ಸೂಪತ್ತುನ ಅಂದಾಜಿಡ್ದವ್ರ ಕದ್ರಬಕ ಪಾಂಡೇಶ್ವರ ಅಗ್ನಿಶಾಮಕ ದಳತಕ್ಲು ತುರ್ತು ಬತ್ತದು ಸೂತೆಕ್ಕಾದರು. ಕೋಟಿಗಟ್ಲೆ ರೂಪಾಯಿ ಬೆಲೆತ ಸೊತ್ತುಲು ನಷ್ಟ ಆತಂಡು. ಸೂತೆಕ್ಕಾರ್ಯ ಬಾಕಿದ ಮೀನುಗಾರರ್ಲ ಸಾಯ ಮಲ್ತದೇರು. ಅರುಣ್ ಪನ್ಪನರೆಗೂ ಬೋಟು ಸೇರ್ತುಂಡು ತೆರೆದು ಬೈದಂಡು. ನೀರ
ಅವನು ಮೇಲಾಕೋಲ್ಲ ಒಂದು ಐಸುಂಡಲ್ಲಿ ಕುಡ್ಲದ ಖಾಸಗಿ ಬಸ್ ಒಂದೆಟ್ಟು ಪೊಂಜು ವಕೀಲರಿಗೂ ಬೇತ ಜನಕ್ಲೆನ ಎದುರುಡು ನೆರ್ದು ಕುಚ್ಚನೆ ಮಲ್ತದು ಮಾನಸಿಕ ಹಿಂಸೆ ಕೊಡ್ನ ಸಂಗತಿ ವರದಿಯಾತನು ವಕೀಲರು ಕದ್ರಾ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತೇರು. ದೇರ್ಲಕಟ್ಟೆ ಜಲಾಲ್ ಬಾಗದ ಕೆ ಮುಫೀದಾ ರೆಹಮಾನ್ ಬೇಲೆಡು ವಕೀಲರಾದಿತ್ತದು ಕುಡ್ಲನಗರಡು ಕೆಲಸ ಮಲ್ತಂದುಲ್ಲೇರು. ಸೋಮವಾರ ಮಧ್ಯಾಹ್ನ 2 ಗಂಟೆಗೂ ಪಿವಿಎಸ್ ಸರ್ಕಲ್ ಕೈತಲು ಬೋಂದಿಲಿಡ್ದು ಸ್ಟೇಟ್ ಬ್ಯಾಂಕ್ ಪೋಪುನ 11 ನಂಬರ್ ಆಶಲ್ ಪನ್ಪುನ ಖಾಸಗಿ ಬಸ್ಗೂ ಏರ್ನಗ ಡ್ರೈವರು ಜಾಗೃತಿ ದಾಂತಿನಂಚ ಬಸ್ ಇಟ್ಟು ದುಂಬುಕೊನೆ ಎಂದು 6 ದೂರುಡು ತಿರಿಪಾದೆರು. ತಾನು ಬಸ್ ಹಿಡಿದು ತಿರ್ತುಬೂರ್ನ ಸಿಟಿಡಿತ್ತದು ಬೊಬ್ಬೆ ಪಾಡಿಯೆ ಅಪಗ ಕಂಡಕ್ಟರ್ ಸಸಾರ ಮಲ್ತ ಪಾತೆರ್ದೆ ಬೊಡ್ಚಾಂದಿನ ಕುಚ್ಚನದ ಪಾತೆರ ಪಂತೆಂದು ವಕೀಲರು ಮುಫೀದಾ ರೆಹಮಾನ್ ಕದ್ರಾ ಸ್ಟೇಷನ್ಗೂ ದೂರು ಕೊಡ್ತೇರು. ಮಾನಸಿಕ ಹಿಂಸೆ ಕೊರ್ನ ಕಂಡಕ್ಟರ್ ಮಿತ್ತು ಕ್ರಮದೆತ ನೋಡೊಂದು 6 ಒತ್ತಾಯ ಮಲ್ತದೇರು. ದೂರದೆತನ್ನ ಪೊಲೀಸರು ತನಿಖೆ ಮಲ್ತಂದುಲ್ಲೇರು. ನಮ್ಮ ಪುಟ್ಟಿನಗನೆ ಬೆರಿಕ ಕಟ್ಟೊಂದು ಬತ್ತಿನ ದೈವ ಪಿತೃ ಆಚಾರ್ಯ ಬೊಕ್ಕ ಸಮಾಜ ಋಣಟು ಆಚಾರ್ಯ ಋಣ ಮಲ್ಲೆ ಎಂದು ಸಾಹಿತಿ ವಿದ್ವಾಂಸರು ಡಾಕ್ಟರ್ ನಾ ಸೋಮೇಶ್ವರ ಪಂತೆರು ಕುಡ್ಲಡ ಅಂಗಾರೆ ಕಲ್ಕೂರ ಪ್ರತಿಷ್ಠಾನದ ಕಾರಂತ ಪ್ರಶಸ್ತಿದ ಮರ್ಯಾದೆ ತೊಂದು ಆರ್ಪಾತೆರಿಯರು. ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೇಟು ಕೋಟ ಶಿವರಾಮ ಕಾರಂತಿರ್ನ ಪುಟ್ಟು ಪರ್ಬ ಕಾರಂತ ಪ್ರಶಸ್ತಿ ಕೊಡ್ಪುನ ಲೇಸು ಅಂಗಾರೆ ಕುಡ್ಲಾ ಬೆಳ್ಳಲ್ ಬಾಗ್ದ ಪತ್ತಮುಡಿ ಸೌಧದ ಸಭಾಂಗಣೋಡು ನಡೆತಂಡು. ಉಪನ್ಯಾಸಕಿ ಮಂಜುಳಾ ಶೆಟ್ಟಿ ಮಾತರಿನ ಇತ್ಕೊಂಡಿರು. ಕಲ್ಕುರ ಪ್ರತಿಷ್ಠಾನದ ಗುರ್ಕಾರ್ಯರು ಪ್ರದೀಪ ಕುಮಾರ ಕಲ್ಕೂರ ಸುರುತ ಪಾತ್ರ ಪಂಡಿದು ತುಳುನಾಡ ಸಂಸ್ಕೃತಿ ಸಂಸ್ಕಾರುಲಿನ ಬೊಕ್ಕ ಕಾರಂತಿರಿನ ನಿಂಪು ಮಲ್ತೊಂಡಿರು. ವಿದ್ಯುನ್ಮಾನ ಕ್ಷೇತ್ರದಿಂದ ಹಿಡಿದುಕೊಂಡು ಪತ್ರಿಕೋದ್ಯಮದಲ್ಲಿ ಬಹುಶಃ ಎಂ ವಿ ಕಾಮತ್ರಂತವರ ಸೇವೆ ನಾವು ನೆನೆಯಬೇಕಾದದ್ದು. ಜಾರ್ಜ್ ಫೆರ್ನಾಂಡಿಸ್ ರವರು ಇಡೀ ರಾಷ್ಟ್ರೀಯ ಮಟ್ಟದ ನೆಲೆಯಲ್ಲಿ ಅವರ ಚಿಂತನೆಯಿಂದ ವಾಜಪೇಯಿಯವರ ಕಾಲದಲ್ಲಿ ನಮಗೆ ಕೊಂಕಣ ರೈಲ್ವೆಯನ್ನು ಒದಗಿಸಿದರು. ಏನುಂಟು ಏನಿಲ್ಲ ಎಲ್ಲವೂ ಇದೆ ಸ್ವಾಮಿ ಈ ಪ್ರದೇಶದಲ್ಲಿ ಅಂತ ಸೋಮೇಶ್ವರವರ ಒಂದು ಅನುಭವಕ್ಕೋಸ್ಕರ ನಾನು ಮಾತ್ರ ಈ ಮಾತನ್ನು ಹೇಳ್ತಾ, ನಾವು ಮಗದೊಮ್ಮೆ ನಾವು ತುಳುವರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು, ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ಅಗ್ರಗಣ್ಯರು ಅಂತ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಪಾಲ್ದೆತೊನ್ನ ಲೇಸಡು ಪ್ರಶಸ್ತಿ ದೆತೊನರೆತ್ತಿನ ಸಾಹಿತಿ ವಿದ್ವಾಂಸರು ಡಾಕ್ಟರ್ ನಾ ಸೋಮೇಶ್ವರ ಆಯ್ತದು ಬಿನ್ನೇರ್ನ ಒಟ್ಟುಗೂ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಲೇಸನು ದೀಪನ ಮಲ್ತದು ಎಡ್ಡಪ್ಪು ಬಾಯ್ಕಿಯರು. ನಮ್ಮ ಶ್ರೇಷ್ಠವಾದಂತಹ ಸಾಧನೆಯನ್ನು ಮಾಡುವುದರ ಮುಖಾಂತರ ಇವತ್ತು ನಮ್ಮ ಎಲ್ಲರಿಗೂ ಕೂಡ ನಮ್ಮ ಜೀವನದಲ್ಲಿ ದಾರಿದೀಪವಾಗಿ ಡಾಕ್ಟರ್ ಶಿವರಾಮ್ ಕಾರಂತರು ಬೆಳಗಿದ್ದಾರೆ. ಹಾಗಾಗಿ ಅವರ ಬದುಕನ್ನು ನಮ್ಮ ಜೀವನದಲ್ಲಿ ಒಂದಷ್ಟು ಅವರು ನಡೆದಂತಹ ಏನು ಹಾದಿಯಲ್ಲಿ ನಾವು ಕೂಡ ಹೆಜ್ಜೆಯನ್ನಿಡುತ್ತಾ ಅವರ ಜೀವನ ಮೌಲ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸುತ್ತಾ ಚಂದನ ದೂರದರ್ಶನದ ತಟ್ ಅಂತ ಹೇಳಿ ಕಾರ್ಯಕ್ರಮ ಪುಗಾರ್ತೆದ ಡಾಕ್ಟರ್ ನಾ ಸೋಮೇಶ್ವರರಿಗೂ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ವಿನಯ್ ಹೆಗ್ಡೆ ಬಿನ್ನೇರ್ನ ಒಟ್ಟು ಸೇರ್ದು ಕಾರಂತ ಪ್ರಶಸ್ತಿ ಕೊರ್ದು ಅರೆನ ಬೊಡೆದಿ ಡಾಕ್ಟರ್ ಬಿವಿ ರುಕ್ಮಾವತಿ ಎರಿನ ಒಟ್ಟುಗೂ ತಮ್ಮನದ ಮರ್ಯಾದೆ ಮಲ್ತೆರು. ಕಲಾವಿದರು ಜಾನ್ ಚಂದ್ರನ್ ವಾಗೀಶ್ವರಿ ಯಕ್ಷಗಾನ ಸಂಘ ಇಂಚ ಬೇತೆ ಬೇತೆ ನಮೂನೆಡು ಡಾಕ್ಟರ್ ನಾ ಸೋಮೇಶ್ವರರಿಗೂ ಮರ್ಯಾದೆ ಸಂದಾಯರು. ಡಾಕ್ಟರ್ ನಾ ಸೋಮೇಶ್ವರ ಪಾತಿರ್ದು ನರಮಾಣಿ ಪುಟ್ಟದ ಬನ್ನಗನೆ 4 ಋಣನು ಬೇರಿಕ 11 ವರ್ಪೆ ದೈವ ಋಣ ಪಿತೃ ಋಣ ಆಚಾರ್ಯ ಋಣ ಬೊಕ್ಕ ಸಮಾಜ ಋಣ ಇಂದಿಟ್ಟು ಆಚಾರ್ಯ ಋಣ ಭಾರಿ ಮಲ್ಲೆ ಗುರುಕ್ಲಿನ ಏಪೊಗ್ಲ ಮರಪರಿ ಸಾಧ್ಯಜ್ಜಿ ಎನ್ನ ಗುರು ಸಂತತಿಗೂ ಸೊಲ್ಮೆ ಸಂದಾವೆಂದು ಪಂಡಿರು. ಇವತ್ತು ನಾನು ಇಲ್ಲಿ ನಿಂತು ತಮ್ಮ ಮುಂದೆ ನಿಂತು ಮಾತಾಡ್ತಾ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇನೆ ಅಂದರೆ ಅದಕ್ಕೆ ನನ್ನ ತಂದೆ ತಾಯಿರು ನನಗೆ ಜನ್ಮ ಕೊಟ್ಟಿದ್ದಾರೆ, ನಿಜ ಒಪ್ಕೋತೇನೆ, ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹೌದು, ಆದರೆ ಈ ಒಂದು ಅರಿವನ್ನು ಗಳಿಸಬೇಕು ಅನ್ನೋ ಪ್ರಜ್ಞೆಯನ್ನು ತಿಳಿವನ್ನು ಮೊದಲು ಕೊಟ್ಟು ಈ ಮಾರ್ಗದಲ್ಲಿ ನಡಿ ಅಂತ ಮಾರ್ಗದರ್ಶನ ನೀಡಿದ್ರಲ್ಲ ನನ್ನ ಗುರುಗಳು, ಗುರು ಸಂತತಿ ಏನಿದೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾವ ಕಾರಣಕ್ಕೂ ನನ್ನ ಗುರುಗಳನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ.
ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಶಿವರಾಮ ಕಾರಂತರೇನು ಪ್ರಶಸ್ತಿ ಬೊಕ್ಕ ಪುಟ್ಟುಪರ್ವದ ಒಟ್ಟುಗೂ ನೆಂಪು ಮಲ್ತನ್ನವು ಸಂತೋಷದ ವಿಷಯ. ಒರಿ ಲೇಖಕಿ ನೆಲದ ಸಂಸ್ಕೃತಿಯನ್ನು ಆಯನ ಬೂಕುಲಿಡು ಬೊಕ್ಕ ಜೀವನುಡು ಸೇಸವನ್ನಗ ಏಪಲ ಆಯನ ನೆಂಪು ಬೊಕ್ಕ ಕೃತಿ ಅಳಿಯಂದೆ ಒರಿಯುಂಡು. ಕಾರಂತರು ಅಂಚ ಬದುಕದಿನಾರು ಅಂಚಾದೆ ಅರೆನ ಗ್ರಂಥುಲು ಬೊಕ್ಕ ನೆಂಪು ನಮ್ಮೊಟ್ಟುಗೂ ಏಪಲ ದಂಬುದೆತ್ತೊಂದೇ ಉಂಡು. ದಕ್ಷಿಣ ಕನ್ನಡ ಜಿಲ್ಲೆಗೂ ಜ್ಞಾನಪೀಠ ಪ್ರಶಸ್ತಿ ಬರೆಯರ್ಲ ಕಾರಣ ಐನಾರು ಶಿವರಾಮ ಕಾರಂತರಂದು ಸ್ವಾಮೀಜಿ ನೆನಪು ಮಲ್ತೊಂಡಿರು. ಇವತ್ತು ಅವರ ನಂತರವೂ ಕೂಡ ಅವರ ನೆನಪು ಮತ್ತು ಅವರ ಕೃತಿಗಳು ನಮ್ಮೊಂದಿಗೆ ಉಸಿರಾಡ್ತಾ ಇವೆ. ಬಹುಶಃ ಶಿವರಾಮ ಕಾರಂತರು ಮತ್ತೊಮ್ಮೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ಆದರ್ಶಗಳು ಎಲ್ಲರ ಮನಸ್ಸಿನಲ್ಲಿ ಅದು ಹುಟ್ಟಿಕೊಳ್ಳಿ, ಆ ಮೂಲಕ ಪ್ರತಿ ನಿತ್ಯ ಕಾರಂತರ ಸ್ಮರಣೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಅದು ಮೂಡಲಿ ಅನ್ನುವಂಥ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಶಾಸಕರು ವೇದವ್ಯಾಸ್ ಕಾಮತ್, ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ಕನ್ನಡ ಸಾಹಿತ್ಯ ಪರಿಷತ್ದ ದುಂಬುದ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು, ವಿಧಾನ ಪರಿಷತ್ದ ದುಂಬುದ ಸದಸ್ಯರು ಗಣೇಶ್ ಕಾರ್ನಿಕ್, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿದ ದುಂಬುದ ಗುರುಕಾರ್ಯರು ರಾಯ್ ಕ್ಯಾಸ್ಟಲಿನೋ, ಸುಹಾಸಂ ಸಂಸ್ಥೆ ಉಡಿಪುದ ಶಾಂತರಾಜ್ ಐತಾಳ್, ಪತ್ತಮುಡಿ ಸೌಧದ ಸೂರ್ಯನಾರಾಯಣ ರಾವ್ ಬಿನ್ನಿರಾದ ಪಾಲ್ದೊಂಡಿರು. ಜಿಕೆ ಭಟ್ ಸೆರಾಜೆ ಸೊಲ್ಮೆ ಸಂದಾಯರು. ಮಂಜುಳಾ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಡಿ ವೈದ್ಯದಿ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಶ್ರೀ ಕ್ಷೇತ್ರ ಗೆಜ್ಜೆಗೆರಿಟ್ಟು ಮಾರ್ನಿಮಿದ ಉಚ್ಚಯ ಅಕ್ಟೋಬರ್ 15 ಕಾಂಡೆ ಕುರಲ್ ಕಟ್ಟದು ಶುರುವಾದ 24 ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಒಟ್ಟುಗೂ ನಡಪೆರುಂಡು. ಮಾರ್ನಿಮಿ ಪೂಜೆ ಸೇವೆ ಕೊರಿಯರೆ ಭಕ್ತರಿಗೆ ಅವಕಾಶ ಉಂಡು. ಗೆಜ್ಜೆಗಿರಿ ಕ್ಷೇತ್ರಾಡಳಿತ ಸಮಿತಿದ ಗುರುಕಾರ್ಯರು ಪೀತಾಂಬರ ಹೆರಾಜೆ ಕೇನೊಂದಿರು. ಡಿ ವೈದ್ಯದಿ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಶ್ರೀ ಕ್ಷೇತ್ರ ಗೆಜ್ಜೆಗೆರಿಟ್ಟು ಮಾರ್ನಿಮಿದ ಉಚ್ಚಯ ಅಕ್ಟೋಬರ್ 15 ಕಾಂಡೆ ಕೂರಲ್ ಕಟ್ಟದು ಶುರುವಾದ 24 ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಒಟ್ಟುಗೂ ನಡಪೆರುಂಡು. ನಿಚ್ಚಲ ಮಹಾಮಾತೆ ಡಿ ವೈದ್ಯದಿಗೂ ವಿಶೇಷ ಅಲಂಕಾರ ಪೂಜೆ ಬೇತೆ ಬೇತೆ ಭಜನಾ ಸಂಘುಲೆಡ್ದು ಭಜನೆ ನಡಪುಂಡು. ಮಧ್ಯಾಹ್ನ 12 ರೇಖ ಪುಷ್ಪಾಲಂಕಾರ ಪೂಜೆ ಅದು ನುಪ್ಪು ಪ್ರಸಾದ ಸೇವೆ ನಡಪುಂಡು. ಪುಷ್ಪಾಲಂಕಾರ ಮಹಾಪೂಜೆ ನುಪ್ಪು ಪ್ರಸಾದ ಸೇವೆ ಬೊಕ್ಕ ಮಾರ್ನಿಮಿ ಪೂಜೆ ಕೊರಿಯರೆ ಭಕ್ತರಿಗೆ ಅವಕಾಶ ಉಂಡು. 24 ಅಂಗಾರೆ ವಿಜಯದಶಮಿ ಪರ್ವ ದಿನ ಸರಸ್ವತಿ ಪೂಜೆ ಕಾಡೆ ಎನ್ಮೆಡ್ದು ಮಧ್ಯಾಹ್ನ ಮುಟ್ಟ ಪೊಡಿ ಜೋಕ್ಲೆಗ ಅಕ್ಷರ ಕಲ್ಪವನ ಮತ್ತ ನಡಪೆರೆ ಉಂಡು. ಮಾರ್ನಿಮಿದ ಈ ಪುಣ್ಯ ಕಾರ್ಯರು ನಾಡ್ದ ಪರ ಊರ್ದ ಭಕ್ತಿರು ದಿಂಜ ಜನ ಪಾಲ್ದೆ ತೊಂದು ಅಪ್ಪೆದಿ ಬೈದಿದಿ ಕೋಟಿ ಚೆನ್ನಯ್ಯರ ಬೊಕ್ಕ ಸರ್ವ ಶಕ್ತಿಲೆನ ಆಶೀರ್ವಾದದೆ ತನಡೊಂದು ಗೆಜ್ಜೆಗಿರಿ ಕ್ಷೇತ್ರಾಡಳಿತ ಸಮಿತಿ ಗುರ್ಕಾರ್ಯರು ಪೀತಾಂಬರ ಹೆರಾಜೆ ಕೇನೊಂದಿರು. ಆಸ್ಪತ್ರೆ ಇತ್ತಂಡ ಡಾಕ್ಟರ್ ಇಜ್ಜರು, ಡಾಕ್ಟರ್ ಇತ್ತಂಡ ಮರ್ದಿತ್ತಂಡ ಕೆಲಸದ ಕುಳಿಜ್ಜರು. ಒಂದು ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದ ಸ್ಥಿತಿಗತಿಯಿಂದ ಡಿವೈಎಫ್ಐ ಜಿಲ್ಲಾ ಗುರುಕಾರ್ಯರು ಬಿಕೆ ಇಮ್ತಿಹಾಸ್ ದೂರ್ದಿರು. ಸಮುದಾಯ ಆರೋಗ್ಯ ಕೇಂದ್ರಡು ನಡಪಾಯಿನ ಪ್ರತಿಭಟನೆಡು ಅರ್ಪಾತಿರಿಯರು. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರಡು ಮೂಲ ಸೌಕರ್ಯಲಿನ ಕೊರತೆ ಉಂಡೊಂದು ದೂರ್ದು ಡಿವೈಎಫ್ಐ ಉಳ್ಳಾಲ ತಾಲೂಕು ಸಮಿತಿದ ನಿಲಿಟ್ಟು ಆರೋಗ್ಯ ಕೇಂದ್ರದ ಎದುರು ಪ್ರತಿಭಟನೆ ನಡಪಾಯಿರು. ಪ್ರತಿಭಟನೆಡು ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಗುರುಕಾರ್ಯರು ಬಿಕೆ ಇಮ್ತಿಯಾಸ್ ಪಾತೆರ್ದು ಆಸ್ಪತ್ರೆ ಇತ್ತಂಡ ಡಾಕ್ಟರ್ ಇಜ್ಜರು, ಡಾಕ್ಟರ್ ಇತ್ತಂಡ ಮರ್ದಿತ್ತಂಡ ಕೆಲಸದ ಕುಲಿಜ್ಜರು. ಒಂದು ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದ ಸ್ಥಿತಿಗತಿಯಿಂದ ದೂರಿಯರು. ಕಾಯಂ ಡಾಕ್ಟರ್ನ ದೀಪುನ ಪೆದ್ದೊಳಿರಗು ಬೆಂದ್ರದ ವ್ಯವಸ್ಥೆ, ನೂತನ್ಮ ಆಂಬ್ಯುಲೆನ್ಸ್ ಸೇವೆ, ಅಪ್ಪೆ ಕಾರ್ಡ್ ಪಟ್ಟುನ ಬೊಕ್ಕ ಬೀತೆ ಅಗತ್ಯ ಬೇಡಿಕೆಯನ್ನು ತುರ್ತು ನಡಪಾದ ಕೊರಡು. ಶಾಸಕರ ಬೊಕ್ಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಈ ಆಸ್ಪತ್ರೆದ ಬಗೆಟ್ಟು ಗುಮನ ಕೊರಡು ಇಮ್ತಿಯಾಸ್ ಒತ್ತಾಯ ಮಲ್ತೆರು. ಡಿವೈಎಫ್ಐ ತಾಲೂಕು ಗುರ್ಕಾರ್ಯರು ರಜಕ್ ಮಂಟಪದ ಬೊಕ್ಕ ಪಣವದ ಗುರ್ಕಾರ್ಯರು ನಿತಿನ್ ಕುತ್ತಾರ್ ಆಸ್ಪತ್ರೆದ ಕುಂದು ಕೊರತೆಲಿನ ವಿವರ ಕೊರಿಯರು. ಸಿಪಿಎಂ ಜಿಲ್ಲಾ ಕಾರ್ಯಂತರನ ಮಂಡಳಿ ಸದಸ್ಯರು ಸುಕುಮಾರ್ ತೊಕ್ಕೊಟ್ಟು, ಪದ್ಮಾವತಿ ಶೆಟ್ಟಿ, ತಾಲೂಕು ಕಾರ್ಯಂತರು ಜಯಂತ್ ನಾಯಕ್, 300 ಗ್ರಾಮ ಪಂಚಾಯತ್ ಒತ್ತು ಗುರ್ಕಾರ್ಯರು ಮಹಾಬಲಟ್ಟಿ, ದಿಪ್ಪಳಿಮಾರ್, ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರು ಅಶ್ರಫ್ ಹರೇಕಳ, ಸಿಐಟಿಯು ತೊಕ್ಕೊಟ್ಟು ಆಟೋ ಡ್ರೈವರ್ ಸಂಘದ ಗುರ್ಕಾರ್ಯರು ದಯಾನಂದ, ಡಿವೈಎಫ್ಐ ಉಳ್ಳಾಲ ತಾಲೂಕು ಘಟಕದ ಕಾರ್ಯಂತರು ರಿಜ್ವಾನ್ ಹರೇಕಳ ಜೊತೆ ಕಾರ್ಯಂತರು ಸುನೀಲ್ ತೇವುಳ ಬೊಕ್ಕ ಪದಾಧಿಕಾರಿಗಳು ಪ್ರತಿಭಟನೆ ನೀಡಿದ್ದರು. ನಮ್ಮ ಕ್ಷೇತ್ರದ ಶಾಸಕರಾದಂತ ಯುಟಿ ಖಾದರ್ ಅವರು ಅವರು ಮನಸ್ಸು ಮಾಡಿದ್ರೆ ಅವರಿಗೆ ನಿಜವಾಗಿಯೂ ಬಡವರಿಗೆ ಆರೋಗ್ಯ ಕೊಡಬೇಕೆನ್ನುವಂತ ಇಚ್ಛಾಶಕ್ತಿ ಇದ್ದಿದ್ರೆ ಅವರಿಗೆ ಒಂದು ಸುಸಜ್ಜಿತವಾದಂತಹ ಉಳ್ಳಾಲ ತಾಲೂಕಿನಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಆಸ್ಪತ್ರೆಯನ್ನ ತರುವಂತ ಎಲ್ಲ ಅವಕಾಶಗಳಿದ್ರು ಕೂಡ ಖಾಸಗಿ ಮತ್ತು ಈ ಒಂದು ಮೆಡಿಕಲ್ ಕಾಲೇಜಿನವರ ಲಾಬಿಯಿಂದಾಗಿ ಅವರು ಮೌನವಾಗಿ ಕೂತರು. ಇದರಿಂದಾಗಿ ಈ ಕ್ಷೇತ್ರದಿಂದ ಖಾದರ್ ಅವರನ್ನ ಆರಿಸಿ ಕಳಿಸಿದ
ಇರ್ತಕ್ಕಂತ ಜನರಿಗೆ ಇವತ್ತು ಆರೋಗ್ಯದ ವಂಚನೆಯನ್ನ ಯುಟಿ ಖಾದರ್ ಅವರ ಮೂಲಕ ಆಗಿದೆ ಎನ್ನುವಂಥದ್ದನ್ನ ಆರೋಪವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ಲಿಕ್ಕೆ ನಾನು ಬಹಳ ಖೇದದಿಂದ ಮಾಡ್ತಾ ಇದ್ದೇನೆ. ಯುಟಿ ಖಾದರ್ ಅವರಿಗೆ ಬಹಳ ಜನಪ್ರಿಯತೆ ಇದೆ ಅಂತ ನಾವು ಮಾಧ್ಯಮಗಳಲ್ಲಿ ನೋಡ್ತೀವಿ. ಅವರು ಇವತ್ತು ವಿಧಾನಸಭೆಯ ಸ್ಪೀಕರ್ ಆಗಿದ್ದೀರಿ. ಇವತ್ತು ನಿಮ್ಮ ಕ್ಷೇತ್ರದ ಪ್ರಶ್ನೆಗಳನ್ನ ನೀವು ವಿಧಾನಸಭೆಯಲ್ಲಿದ್ದು ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾದವರು ಇವತ್ತು ನೀವು ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿದ್ದೀರಿ. ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಬೇಕು, ಇಲ್ಲಿನ ಸಮಸ್ಯೆಗಳ ಬಗ್ಗೆ ನಾವು ಬೀದಿಯಲ್ಲಿ ನಿಂತು ಯುಟಿ ಖಾದರ್ ಅವರನ್ನ ನಾವು ಉಲ್ಲೇಖ ಮಾಡಿ ಮಾತಾಡಿದ್ರೆ ವಿಧಾನಸಭೆಯನ್ನ ಈ ರಾಜ್ಯವನ್ನ ನಡೆಸ್ತಕ್ಕಂತ ಸರ್ಕಾರದ ಆರೋಗ್ಯ ಮಂತ್ರಿಗಳು ಅದನ್ನ ಗಮನಿಸ್ತಾರಂತ ನಾನು ಭಾವಿಸ್ತೇನೆ. ಇಲ್ಲಿ ಯಾವುದೇ ಚಿಕಿತ್ಸೆಗೆ ಬಂದರೂ ಕೂಡ ಸರಿಯಾದ ಚಿಕಿತ್ಸೆಗಿಡದೆ ಸಿಗದೆ ಏನು ಅನಾಹುತ ಆಗಿರುವಂತಹ ಘಟನೆಗಳು ಕೂಡ ಇಲ್ಲಿಂದ ವರದಿಯಾಗಿದೆ ಬಂಧುಗಳೇ. ನಿನ್ನೆ ಈ ಪ್ರದೇಶದ ಕೆಲವು ಅಂಗಡಿ ಮುಂಗಟ್ಟುಗಳಲ್ಲಿ ನಾವು ಪ್ರಚಾರವನ್ನು ಕೂಡ ಈ ಪ್ರದೇಶದಲ್ಲಿ ಮಾಡಲಿಕ್ಕೆ ಹೋಗಿದ್ದೆವು. ಈ ಪ್ರತಿಭಟನೆಗೆ ಎಲ್ಲರನ್ನು ಕೂಡ ಆಹ್ವಾನಿಸಿದೆವು. ಎಲ್ಲರ ಮಾತಿನಲ್ಲೂ ಕೂಡ ಇಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ಅಂತಲೇ ಬಾಯಿಂದ ಬರುವಂತದ್ದು. ಜಿಲ್ಲೆದ ಮಾತಾ ಸಮುದಾಯ ಆರೋಗ್ಯ ಕೇಂದ್ರಗಳಿಗೂ ತೂಕುದು ತೂಂಡ ಸಜ್ಜಿದ ಮಾತಾ ವೈದ್ಯಕೀಯ ಕ್ರಮತ ಮರ್ದು ತಿಕ್ಕುನ ಒಂಜೇ ಆರೋಗ್ಯ ಕೇಂದ್ರ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರ ಅಂದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಸದಾಶಿವ ಉಳ್ಳಾಲ ಪಂತೆರು ಡಿವೈಎಫ್ಐ ಪ್ರತಿಭಟನೆಗೆ ಎದುರಾದ ಪಕ್ಷ ಸುದ್ದಿಕೂಟ ನಡಪಾಂಡು. ತೊಕ್ಕೊಟ್ಟದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಆಫೀಸಡು ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಸದಾಶಿವ ಉಳ್ಳಾಲ ಸುದ್ದಿಕೂಟಡು ಪಾತಿರ್ದು ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರಡು ಸೌಕರ್ಯಲು ಇಜ್ಜಿಂದ ಪಂಡಿನ ಉಳ್ಳಾಲ ತಾಲೂಕು ಡಿವೈಎಫ್ಐ ಘಟಕದ ದೂರು ಸರಿಯತ್ತು ಈ ಆಸ್ಪತ್ರೆಡು ಎಡ್ಡೆ ಮರ್ದ ವ್ಯವಸ್ಥೆ ಉಂಡು ಎಂದು ಪಂಡಿರು. ಜಿಲ್ಲೆದ ಮಾತಾ ಸಮುದಾಯ ಆರೋಗ್ಯ ಕೇಂದ್ರಗಳಿಗೂ ತೂಕದ ತುಂಡ ಸದ್ಯದ ಮಾತಾ ವೈದ್ಯಕೀಯ ಕ್ರಮತ ಮರ್ದ ತಿಕ್ಕುನ ಒಂಜೇ ಆರೋಗ್ಯ ಕೇಂದ್ರ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಪಂಡಿರು. ಕ್ಷೇತ್ರದ ಶಾಸಕರು ರಾಜ್ಯ ವಿಧಾನಸಭೆ ಸಭಾ ಗುರ್ಕಾರ್ಯರು ಯುಟಿ ಖಾದರ್ ಈ ದುಂಬು ಆರೋಗ್ಯ ಮಂತ್ರಿ ಆದುಪನಗ ಈ ಆರೋಗ್ಯ ಕೇಂದ್ರನು ಮಿತ್ತಮಟ್ಟಗೂ ಏರಾದು ಅಭಿವೃದ್ಧಿ ಮಲ್ಸದಿತ್ತದು. ಖಾಸಗಿ ಆಸ್ಪತ್ರೆ ವೈದ್ಯರು ಬೊಕ್ಕ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರು ಬೊಕ್ಕ ಕೆಲಸದಕ್ಲಿನ ಸೇವೆ ತಿಕ್ಕುನಂಚ ವ್ಯವಸ್ಥೆ ಮಲ್ತಿದರು. ಅಲೋಪತಿ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಸೇರಿನಂಚ ಆಯುಷ್ ವಿಭಾಗದ ಮಾತಾ ಮರ್ದ ಸೌಕರ್ಯಲು ಮುಲ್ಪ ತಿಕ್ಕೊಂದುಂಡು. ಖಾಸಗಿ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆದ ವೈದ್ಯರು ಮುಲ್ಪ ಧರ್ಮಗೂ ಸೇವೆ ಸಂದೊಂದುಲ್ಲೆರು. ನಿಚ್ಚಲ 200 ಹೆಚ್ಚು ಜನ ಪ್ರಯೋಜನ ಪಡೆಯೊಂದುಲ್ಲೆರು. ಸುರತ್ಕಲ್ ಕೈಗಾರಿಕಾ ಪ್ರದೇಶೋಡು ತಿಕ್ಕುನ ಆರೋಗ್ಯ ಸೇವೆಡ್ಲ ಎಡ್ಡ ಸೇವೆ ಮುಲ್ಪ ತಿಕ್ಕೊಂಡು ಸದಾಶಿವ ಉಳ್ಳಾಲ ಪಂಡಿರು. ಕೆಲವೊಂಜಿ ಎಲ್ಲೆಲ್ಲಿ ವಿಷಯಲೇನು ಪತ್ತೊಂದು ಪ್ರತಿಭಟನೆ ಮಲ್ಪನ ಸರಿಯತ್ತು ನನದ ದಿನೋಕ್ಲೇಡು ಈ ಆಸ್ಪತ್ರೆದ ಅಭಿವೃದ್ಧಿಗೆ ಯುಟಿ ಖಾದರ್ ಸರಿಯಾದ ಕ್ರಮ ದೆತೊನ್ವೆರೆಂದು ಸದಾಶಿವ ಉಳ್ಳಾಲ ಪಂಡೆರು. ಉಳ್ಳಾಲ ಬ್ಲಾಕ್ ಪೊಂಜೋಲಿನ ಕಾಂಗ್ರೆಸ್ ಘಟಕದ ಗುರ್ಕಾರ್ದಿ ಚಂದ್ರಿಕಾ ರೈ, ರಾಜ್ಯ ಸಮಿತಿ ಸದಸ್ಯರು ಸುರೇಖಾ ಚಂದ್ರಹಾಸ್, ಪಿರವರ್ದಿನ ಘಟಕಲಿನ ಗುರ್ಕಾರ್ಯರು ದೀಪಕ್ ಪಿಲ್ಲಾರ್, ಕಿಸಾನ್ ಸಂಘದ ಗುರ್ಕಾರ್ಯರು ಪುರುಷೋತ್ತಮ ಶೆಟ್ಟಿ, ಅಲ್ಪಸಂಖ್ಯಾತ ಘಟಕದ ಗುರ್ಕಾರ್ಯರು ಆಲ್ವಿನ್ ಡಿಸೋಜಾ, ಯುವ ಇಂಟಕ್ ಗುರ್ಕಾರ್ಯರು ವಿಶಾಲಾ ಕೊಲ್ಯ, ಜಿಯಾದ್ ಸುದ್ದಿ ಕುಟ್ಟೊಡಿದ್ದರು. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಂದೇ ಸ್ಥಳದಲ್ಲಿ ಆಯುಷ್ ಯೋಜನೆ ಅಡಿಯಲ್ಲಿ ಎಲ್ಲ ವೈದ್ಯಕೀಯ ಸವಲತ್ತುಗಳು ದೊರಕುವಂತಹ ಸ್ಥಳ, ಜೊತೆಯಲ್ಲಿ ಸುಂದರವಾದಂಥ ಆಸ್ಪತ್ರೆ ಕಟ್ಟಡಗಳು, ಸುಮಾರು 50 ಲಕ್ಷ ರೂಪಾಯಿಯಲ್ಲಿ ಡಯಾಲಿಸಿಸ್ಗೆ ಬೇಕಾದಂಥ ವ್ಯವಸ್ಥೆ, ಅದಕ್ಕೆ ಬೇಕಾದಂಥ ಸಿಬ್ಬಂದಿಗಳು ಇದ್ದಾರೆ. ಇದರ ಜೊತೆಗೆ ಖಾಸಗಿ ಆಸ್ಪತ್ರೆಯ ಡಾಕ್ಟರ್ಸ್ಗಳು ಮತ್ತು ಸಿಬ್ಬಂದಿಗಳು ಬಂದು ಉಚಿತ ಸೇವೆಯನ್ನು ನೀಡುತ್ತಾರೆ. ಕಾರಣ ಈ ಸಮುದಾಯ ಆಸ್ಪತ್ರೆಯಲ್ಲಿ ಇರುವಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳು ಇರುವುದರಿಂದ ಇಲ್ಲಿ ಬಂದು ವಿವಿಧ ವೈದ್ಯಕೀಯ ಆಸ್ಪತ್ರೆಗಳ ವೈದ್ಯರು ಇಲ್ಲಿ ಬಂದು ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ, ತುರ್ತು ಚಿಕಿತ್ಸೆ ನೀಡಲು ಅವಶ್ಯಕತೆ ಇದ್ದಾಗ ರೋಗಿಯನ್ನು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ, ಲೇಡಿ ಕ್ರೋಷನ್ ಆಸ್ಪತ್ರೆಗೆ ಸಾಗಿಸಲು 108 ಆ್ಯಂಬುಲೆನ್ಸ್ ಇದ್ದು, ಯಾವುದೇ ಸಂದರ್ಭದಲ್ಲಿ ಮಂಗಳೂರು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಗೆ ಬರೀ 15 ನಿಮಿಷದಲ್ಲಿ ತಲುಪುವಂಥ ವ್ಯವಸ್ಥೆ ಕೂಡ ಇರ್ತದೆ. ಈ ಕ್ಷೇತ್ರದ ಶಾಸಕರಾಗಿ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬೇಕಾದಂಥ ಎಲ್ಲ ಸವಲತ್ತನ್ನು ಕೊಡಿಸುವಲ್ಲಿ ನಮ್ಮ ಶಾಸಕರು ಅವರ ಪ್ರಯತ್ನವನ್ನು ಮಾಡಿಕೊಂಡು ವಿರೋಧ ಪಕ್ಷದಲ್ಲಿ ಇದ್ದಾಗ ಕೂಡ ಬೇಕಾದಂಥ ಸವಲತ್ತು ತರುವಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ. ಜಾತಿದ ಲೆಕ್ಕದಿಪ್ಪುನ ಪುದರಡು ಬರ್ಪುನ ದಿನಕ್ಲಿಡು ಹಿಂದುಲಿನು ಪುಡಪುನ ಪ್ರಯತ್ನಲು ನಡಪೆರೆಯಿತದು ಅವೇನು ಒಟ್ಟಾದ ಎದುರಿಸಾವುಡುಂದು ಚಕ್ರವರ್ತಿ ಸೂಲಿಬೇಲೆ ಪಂತೆರು. ಕುಡ್ಲಡು ಶೌರ್ಯ ಜಾಗರಣ ರಥಯಾತ್ರೆದ ಸಾರ್ವಜನಿಕ ಸಭೆಟ 6 ಮುಖ್ಯ ಭಾಷಣ ಮಲ್ತೆರು. ವಿಶ್ವ ಹಿಂದೂ ಪರಿಷತ್ 55ನೇ ವರ್ಷಗೂ ಪದ್ಯ ದಿನಾಲೆ ಕೊಡು ಬಜರಂಗ ದಳತ ದುಂಬಾಳ್ತೆಡು ಶೌರ್ಯ ಜಾಗರಣ ರಥಯಾತ್ರೆ ನಡತೊಂದಿತದು. ಸೋಮವಾರ ಬಯ್ಯಗು ಕುಡ್ಲಗು ಬತ್ತಿನ ಪುರ್ತುಡು ಕದ್ರ ಮೈದಾನುಡು ಸಾರ್ವಜನಿಕ ಸಭೆ ಅಟ್ಟಣೆ ಆದಿತ್ತನು.
ಜಾಗೋ ಭಾರತ್ ಪುಗಾರ್ತೆದ ಚಿಂತಕಿರು ಪತ್ರಿಕೆಲ ರಂಕಣ ಬರಪುನಾರು ಚಕ್ರವರ್ತಿ ಸೂಲಿಬೇಲೆ ಸಾರ್ವಜನಿಕ ಸಭೆಟ್ ದಿಕ್ಸೂಚಿ ಭಾಷಣ ಮಲ್ತದು ಶೌರ್ಯ ಮರತಂಡ ಭಾರತ ಹಿಂದುತ್ವ ನಾಶ ಆಯ್ಲೊಕನೆಂದು ಪಂಡಿರು ಹಿಂದೂ ಬೊಕ್ಕ ಶೌರ್ಯ ಒಂಜಿ ಪಾವಲಿದ ರಡ್ಡು ಮೋನೆಲು ಶೌರ್ಯದ ಉದಾರ್ಮೆಗ್ ನಮಡ ಕೊರತೆ ಇಜ್ಜಿ ಅಂಡ ಕೆಲವರ ಸೆಕ್ಯುಲರಿಸಂ ತುಷ್ಟೀಕರಣದ ಪ್ರಭಾವ ಸುತ್ತರಿನಗ ಶೌರ್ಯ ಮರತದು ಪೆಟ್ಟು ತಿಂತ ಐಡ್ದು ಬೊಕ್ಕ ಶೌರ್ಯ ತೋಜಾದಂಡು ಅಂಚಾದ ಶೌರ್ಯ ಮರಪೆರ ಬಲ್ಲಿಂದ ಅರ್ಪಂಡಿರು ಬ್ರಿಟಿಷರು ಆನಿ ಪಾಕ ನಮುನಿಡು ನಮನ ಪುಡತ್ತು ಆಳ್ದಿರು ಇತ್ತೆ ಜಾತಿ ಪುದರಡು ಪುಡಪ್ಪನ ಪ್ರಯತ್ನ ನಡೀತುಂಡು ಜಾತಿದ ಲೆಕ್ಕದಿಪ್ಪನ ಪುದರಡು ಬರ್ಪನ ದಿನೊಕ್ಲೆಡು ಹಿಂದುಲೇನು ಪುಡಪ್ಪನ ಪ್ರಯತ್ನಲು ನಡಪೆರೆಯುತ್ತದೆ ಅವನ ಒಟ್ಟಾದ ಎದುರು ಸಾವುಡುಂದು ಚಕ್ರವರ್ತಿ ಸೂಲಿಬೇಲೆ ಪಂಡಿರು. ಪೃಥ್ವಿರಾಜ್ ಚೌಹಾನನೊಳಗಿದ್ದ ಹಿಂದುವಿನ ಮಾತೃ ಹೃದಯ ಜಾಗೃತಗೊಳ್ತು. ಮಹಮ್ಮದ್ ಗೋರಿ ಕಾಲಿಗೆ ಬಿದ್ದ ಕ್ಷಣ ಕ್ಷಮಿಸಿ ವಾಪಸ್ ಕಳಿಸಿದ. ಮರು ವರ್ಷ ಮತ್ತೊಮ್ಮೆ ದಾಳಿ ಮಾಡಿದ ಮಹಮ್ಮದ್ ಗೋರಿ ಮೋಸ ಮಾಡಿ ಪೃಥ್ವಿರಾಜ್ ಚೌಹಾನನನ್ನ ಕೊಂದ. ಆದ್ರೆ ನೆನ್ಪಿಟ್ಕೊಳ್ಳಿ, ಆ ಪೃಥ್ವಿರಾಜ್ ಚೌಹಾನನನ್ನ ಎದುರಿಸಿ ಸೋಲಿಸಿದ್ದು ಇದೇ ಹಿಂದೂ ಸಮಾಜ ಅನ್ನೋದನ್ನ ಯಾರೂ ಮರೆಯುವಂತಿಲ್ಲ. ಆಗಿದೆ ಅಂತ ಸುದ್ದಿ ಬಂತು, ಯಾರು ಮಾಡಿದ್ದು ಅಂತ ಇವತ್ತಿಗೂ ಗೊತ್ತಿಲ್ಲ. ಅನ್ನೋನ್ ಗನ್ಮ್ಯಾನ್ ಮಾಡಿದ್ದು ಅಂತ ಸುದ್ದಿ. ಅನ್ನೋನ್ ಗನ್ಮ್ಯಾನ್ ಭಾರತದ ಏಜೆಂಟು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಇದು ಹೊಸ ಭಾರತ, ಶೌರ್ಯದ ಭಾರತ ಅಂತ. ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಜೊತೆ ಕಾರ್ಯಂತರು ಶರಣ್ ಪಂಪೇಲು ಪಾತಿರ್ದು ಸರ್ಕಾರ ಶಾಂತಿ ನಿರ್ಮಾಣ ಆವಡುಂದು ಪನ್ಪುಂಡು ಅಂಡ ಅಶಾಂತಿ ಸೃಷ್ಟಿ ಮಲ್ಪನಕುಲು ಏರು ಶಿವಮೊಗ್ಗದ ಸಂಗತಿ ಕುಡ್ಲಡಾತುಂಡ ದಂಗೆ ಕೋರೇರ್ನ ಇಲ್ಲಲು ಪುಡಿಯಾತು. ಇಂದು ಔರಂಗಜೇಬನ ಕಾಲತ್ ನರೇಂದ್ರನ ಕಾಲ ಅಂದು ಪಂಡಿರು. ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣೆಗೊಳ್ಳಲಿದೆ. 400 ವರ್ಷಗಳ ಕಾಲ ಅಯೋಧ್ಯೆಯ ಮಂದಿರಕ್ಕೋಸ್ಕರ ನಮ್ಮ ಹಿಂದೂಗಳು ಹೋರಾಟವನ್ನು ಮಾಡಿದ್ರು. ಹತ್ತಿರ 72 ಯುದ್ಧಗಳು ನಡೆಯಿತು. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಹಿಂದೂಗಳನ್ನು ನಾವು ಕಳಕೊಂಡ್ವಿ. ಇವತ್ತು ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಜೀವಿತ ಕಾಲದಲ್ಲಿ ಆ ಭಗವಂತ ಶ್ರೀರಾಮನನ್ನು ನೋಡುವಂತ ಸೌಭಾಗ್ಯ ಮುಂದಿನ ಜನವರಿ ತಿಂಗಳಲ್ಲಿ ನಮಗೆಲ್ಲರಿಗೂ ಸಿಗ್ಲಿಕ್ಕಿದೆ. ಬೆದ್ರದ ಕರಿಂಜೆ ಶ್ರೀ ಮುಕ್ತಾನಂದ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಪರಶುರಾಮನ ಪರಾಕ್ರಮನಿಕಲು ತೋಪಾಯರನ್ನ ಅಂಡ ಈ ನಮನ ಕುಡ್ಲಡು ಒವೇ ರೀತಿಯ ಭಯೋತ್ಪಾದನೆ ಮತಾಂತರ ಓಲ ಅವರೇ ಸಾಧ್ಯ ಇಜ್ಜೆ ಅಂತ ಪಣಿಯರೆ ಯಾನು ಸಂತೋಷ ಪಡಪೆ ಬಂದುಲೇ ಹೆಮ್ಮೆ ಪಡಪೆ ಅಪ್ಪಗೆ ನಮ ನಿಜವಾಯಿನಂಚುತ್ತಿನ ತುಳುವೇರು ಕೇಸರಿ ಆತು ಸುಲಭತ್ತು. ಈ ಕೇಸರಿಯಿಂದ ಬಂಡ ಒಂದು ಅಗ್ನಿ. ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಕಾರ್ಯ ಗುರುಕಾರ್ಯರು ಡಾಕ್ಟರ್ ಎಂ ವಿ ಪುರಾಣಿಕರು ಗುರುಕಾರ್ಯ ವಹಿಸಿದ್ದರು. ಕ್ಷೇತ್ರೀಯ ಸತ್ಸಂಗ ಪ್ರಮುಖ ಮಹಾಬಲೇಶ್ವರ ಹೆಗ್ಡೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜತೆ ಸಂಘ ಚಾಲಕ್ ಸುನಿಲ್ ಆಚಾರ್, ವಿಶ್ವ ಹಿಂದೂ ಪರಿಷತ್ ಕುಡ್ಲದ ಗುರುಕಾರ್ಯರು ಎಚ್ ಕೆ ಪುರುಷೋತ್ತಮ, ರಥಯಾತ್ರೆ ಎತ್ಕೊನ್ನ ಸಮಿತಿ ಗುರುಕಾರ್ಯರು ಭುಜಂಗ ಕುಲಾಲ್ ಪಾಲ್ಗೊಂಡಿರು. ರಜತಗಿರಿ ಒಡಿಪುಡು ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳ ಒಟ್ಟಾದ ಹಿಂದೂ ಸಮಾಜೋತ್ಸವ ನಡಪಾಯರೆ ಸಜ್ಜಾತಡು ರಾಜ್ಯಡು ಮಾಮಲ್ಲ 10 ಸಭೆಕ್ಲಿನ ನಡಪಾವೆರು. ಕಾನೂನು ಎಡ್ಡೆ ವ್ಯವಸ್ಥೆ ಕಾತನರೆ ಒಡಿಪುಡು ಹೆಚ್ಚಿಗೆ ಪೊಲೀಸರನ್ನು ಪಾಡ್ದಿರು. ವಿಶ್ವ ಹಿಂದೂ ಪರಿಷತ್ ಸಂಘಟನೆಗೆ ಅಶ್ವವರ್ಷ ಐನಲೆಕ್ಕೊಡು ಮಾಮಲ್ಲ ಪಾದಯಾತ್ರೆ ಬೊಕ್ಕ ಸಭೆಕ್ಕು ಶಿವನ ರಜತಗಿರಿ ಒಡಿಪು ಸಜ್ಜಾತಂಡು ಕರ್ನಾಟಕಡು 10 ಮಾಮಲ್ಲ ಸಭೆ ನಡಪಾಯರೆ ವಿಶ್ವ ಹಿಂದೂ ಪರಿಷತ್ ನಿಘಂಟು ಮಲ್ತದಂಡು. ಒಡಿಪುಡು ಹಿಂದೂ ಸಮಾಜೋತ್ಸವಡು ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳ ಒಟ್ಟಾದ ನೀವೊಂದುಡು ಶೌರ್ಯ ಜಾಗರಣಾ ಪುದರಡು ಜಿಲ್ಲೆದ 50,000 ಜನ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂಡ್ವೇರು. ಶೌರ್ಯ ಪರಂಪರೆನು ಪಿರ ನೆಂಪು ಮಲ್ಪಾದು ಸಮಾಜಡು ಅವಿನು ಜಾಗೃತಿ ಮಲ್ಪನ ಉದ್ದೇಶಡು ವಿಶ್ವ ಹಿಂದೂ ಪರಿಷತ್ ದಿವೊಂದುಂಡು. ಒಡಿಪುದ ಜೋಡು ಕಟ್ಟೆಡ್ದು ಶುರುವಾದ ಮುಖ್ಯ ಮಾರ್ಗೊಲೆಡೆ ಮೆರವಣಿಗೆ ಸಾಗದು ಎಂಜಿಎಂ ಕಾಲೇಜ್ ಮೈದಾನಡು ಸಾರ್ವಜನಿಕ ಸಭೆ ನಡಪೆರುಂಡು. ಅಂಚಾದ ಒಡಿಪು ಜಿಲ್ಲಾ ಪೊಲೀಸರು ಕಾನೂನು ವ್ಯವಸ್ಥೆ ಕಾತುನ್ನ ದಿಟ್ಟಿಡು ಹೆಚ್ಚಿಗೆ ಪೊಲೀಸರನ್ನು ಪಾಡ್ದರು. ರಡ್ಡು ಕೆಎಸ್ಆರ್ಪಿ ಬೊಕ್ಕ ಐನ್ ಡಿಎಆರ್ ಪೊಲೀಸ್ ಪಟ್ಲಂಲಿನು ಲೆಪ್ಪುಡಾದಂಡು ದುಂಬತ್ತ ಜಾಗೃತಿ ಕ್ರಮ ದೆತ್ತೊಂದ ಸುಪ್ರೀಂ ಕೋರ್ಟ್ ಆದೇಶಲಿನು ಜಾರಿ ಮಲ್ತದ. ಕಾರ್ಯಕ್ರಮ ನಡಪವನೊಕ್ಕಲು ಬರೆದು ಕೊಡ್ತಿರಂದು ಒಡಿಪು ಜಿಲ್ಲಾ ಎಸ್ಪಿ ಅರುಣ್ ಪಂತೆರು. ವಿಶ್ವ ಹಿಂದೂ ಪರಿಷತ್ತಿಗೆ 60 ವರ್ಷ ತುಂಬಿದ ಈ ಸಂಭ್ರಮದಲ್ಲಿ ಇಡೀ ದೇಶದಲ್ಲಿ ಶೌರ್ಯ ಜಾಗರಣ ರಥಯಾತ್ರೆ ನಡೀತಾ ಇದೆ. ಶೌರ್ಯ ಜಾಗರಣ ಅಂತ ಹೇಳಿದರೆ ನಮ್ಮ ಇತಿಹಾಸ, ನಮ್ಮ ಪೂರ್ವಜರ ಏನು ಶೌರ್ಯದ ಪರಂಪರೆ ಇದೆ, ತ್ಯಾಗದ ಪರಂಪರೆ ಇದೆ, ಅದನ್ನು ಇಂದಿನ ಯುವಕರಿಗೆ ತಿಳಿಸಬೇಕು, ಮತ್ತೆ ಸಮಾಜವನ್ನು ಜಾಗೃತಿ ಮಾಡಬೇಕು, ಮತ್ತು ಇಂದಿನ ಸವಾಲುಗಳನ್ನು ಎದುರಿಸಲಿಕ್ಕೆ ಮತ್ತೆ ನಮ್ಮ ಯುವಕರು ಶೌರ್ಯವನ್ನು ಮೆರಿಬೇಕಾದಂಥ ಅಗತ್ಯತೆ ಇದೆ ಎನ್ನುವಂಥ ದೃಷ್ಟಿಯಿಂದ ಈ ಶೌರ್ಯ ಜಾಗರಣ ರಥಯಾತ್ರೆ ಇಡೀ ದೇಶದಲ್ಲಿ ಸಂಚಾರವನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಚಿತ್ರದುರ್ಗದಿಂದ ಆರಂಭಗೊಂಡು ಇವತ್ತು ಮೊನ್ನೆ ಸೆಪ್ಟೆಂಬರ್ 25ನೇ ತಾರೀಕಿಗೆ ಚಿತ್ರದುರ್ಗದಲ್ಲಿ ಆರಂಭಗೊಂಡು ಎಲ್ಲ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರಗಳಲ್ಲಿ ಸಂಚಾರ ಮಾಡ್ತಾ ಅಕ್ಟೋಬರ್ 10ನೇ ತಾರೀಕಿಗೆ
ಉಡುಪಿಯಲ್ಲಿ ಸಮಾರೋಪ ಕಾರ್ಯಕ್ರಮ ನಡೀಲಿಕ್ಕಿದೆ. ಬೃಹತ್ ಹಿಂದೂ ಸಮಾಜೋತ್ಸವ ನಡೀಲಿಕ್ಕಿದೆ. ಸುಮಾರು 50,000 ಜನ ಹಿಂದೂಗಳು ಈ ಭಾಗವಹಿಸ್ತಾರೆ ಎನ್ನುವಂಥ ಅಂದಾಜು ಕೂಡ ನಮಗೆ ಇದೆ. ಇದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ನಮ್ಮ ಕಾರ್ಯಕರ್ತರು ಬರದಿಂದ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಅಕ್ಟೋಬರ್ 10ನೇ ತಾರೀಕು ಉಡುಪಿ ಜಿಲ್ಲೆಯಲ್ಲಿ ಆಗುವ ಹಿಂದೂ ಸಮಾಜೋತ್ಸವಕ್ಕೆ ಅಡಿಕ್ವೇಟ್ ಬಂದೋಬಸ್ತುಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ವಿ. ಟೋಟಲಿ ಉಡುಪಿ ಜಿಲ್ಲೆಯಿಂದ ಸುಮಾರು 200 ಜನ ಅಧಿಕಾರಿ ಸಿಬ್ಬಂದಿಗಳು ಬಂದೋಬಸ್ತಿಗೆ ನೇಮಿಸಲಾಗಿದೆ. ಮತ್ತು 2 KSRPಗಳು ಮತ್ತು 5 DER ಪ್ಲಟೂನ್ಗಳನ್ನು ನೇಮಿಸಲಾಗಿದೆ. ಇದರ ಸಲುವಾಗಿ ಕಾನೂನು ಪ್ರಕಾರ ಏನು ಅವ್ರ ಪರ್ಮಿಷನ್ ತೊಗೋಬೇಕು ಅದಕ್ಕೆಲ್ಲ ಅಪ್ಲೈ ಮಾಡಿದ್ದಾರೆ. ಸೊ ಅದರನ್ನೇ ಫಂಕ್ಷನ್ ಅವ್ರ ಪ್ರೋಗ್ರಾಮ್ ಪ್ರಕಾರ ಪಾದಯಾತ್ರೆ ಮಾಡಿ ಆಮೇಲೆ ಫಂಕ್ಷನ್ ಮಾಡಬೇಕು ಅಲ್ಲಿ ಎಂದು ಅವ್ರದ್ದು ಇದೆಯೇ. ಅದಕ್ಕೆ ಅನುಗುಣವಾಗಿ ನಾವು ಬಂದೋಬಸ್ತ್ ಸ್ಕೀಮನ್ನು ರೆಡಿ ಮಾಡ್ಕೊಂಡಿದ್ದೀವಿ. ఇడిగు ఇనిత నమ్మ కుడ్ల తుళు వార్తలు ముగిండు నన్నెలైతే పొర్తుగు నమ్మ కుడ్ల తుళు వార్తలు సొల్మేలు.